ನೋಡಿ, ಪಕ್ಕಾ ಮಂಗಳೂರು ಕಡೆಯ ನೀರು ದೋಸೆ ಅಂತಂದರೆ ಅದು ಪರ್ಫೆಕ್ಟಾಗಿ ಈ ಥರ ಇರಬೇಕು, ತೆಳ್ಳಾಗಿ, ಹಾಗೆಯೇ ತೂತಾಗಿ ಮೆತ್ತಾಗಿರಬೇಕು. ಅದನ್ನ ಮಾಡೋದಕ್ಕೆ ನಿಮಗೆ ಮೊದಲು ಗೊತ್ತಿರಬೇಕಾಗಿರುವಂಥದ್ದು ಹಿಟ್ಟನ್ನು ಕಲಿಸ್ಕೊಳ್ಳುವಂಥ ಸೀಕ್ರೆಟ್. ಆ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೀರು ದೋಸೆ ಮಾಡುವ ಹಿಂದಿನ ದಿನ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಬೇಕು. ನೋಡಿ, ಈ ಲೋಟದಲ್ಲಿ ನಾನು 1 ಲೋಟದಷ್ಟು ದೋಸೆ ರೈಸನ್ನು ತಗೊಳ್ತಾ ಇದ್ದೇನೆ. ಬೆಳ್ತಿಗೆ ಅಕ್ಕಿ ಕೂಡ ನೀವು ತಗೋಬೋದು. ಅದನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ನೆನೆಸಿಡಬೇಕು. 8ರಿಂದ 10 ಗಂಟೆ ನೀವು ನೆನೆಸಿಡಬೇಕು. ಯಾಕಂತಂದರೆ ಆ ರೈಸ್ ಇದೆಯಲ್ಲೂ ತುಂಬ ಮೆತ್ತಗಾಗಬೇಕು. ಯಾಕಂತಂದರೆ ನಾವು ಇದನ್ನ ತುಂಬ ನುಣ್ಣಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ನೆನೆಸಿರುವಂಥ ಅಕ್ಕಿಯನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ರುಬ್ಬಬೇಕು. ಇವಾಗ ನೀವು ಕ್ಲೀನಾಗಿ ನೋಡ್ಕೊಳ್ಳಿ, ಯಾಕಂತಂದರೆ ಎಷ್ಟು ನೀರು ನಾವು ರುಬ್ಕೊಳ್ಳೋವಾಗ ಹಾಕಬೇಕು, ಅದಾದ ನಂತರ ಹೇಗೆ ಅಡ್ಜಸ್ಟ್ ಮಾಡಬೇಕು ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ನೀರು ದೋಸೆನ ಮಾಡ್ಬೋದು. ನಾನು ಮಿಕ್ಸಿಯಲ್ಲಿ ರುಬ್ಬಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನಾನು ನಿನ್ನೆ ಇದೇ ಲೋಟದಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿರುವಂಥದ್ದು. 1 ಲೋಟದಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ರುಬ್ಬುವಾಗ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾವು ರುಬ್ಕೋಬೇಕು. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ನೀರು ದೋಸೆಗೆ ನಾವು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತೇವೆ, ಯಾಕಂತಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೇನೆ. ಒಂದ್ಸರಿ ನಾನು ಒಂದು 3-4 ನಿಮಿಷ ಇನ್ನೂ ತರಿದೆ. ಇದು ಕ್ಲೀನಾಗಿ ಆಗಿಲ್ಲ. ಇನ್ನೊಂದು ರೌಂಡು ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ರುಬ್ತೇನೆ. ಯಾಕಂತಂದರೆ ಒಂದ್ಸರಿ ನೀವು ರುಬ್ಬುವಾಗ ಇದೊಂದು ಹಿಟ್ಟು ಸ್ವಲ್ಪ ಬಿಸಿ ಆಗುತ್ತೆ, ಅದರಿಂದ 1-2 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಸರಿ ನಾನು ರುಬ್ಕೊತೀನಿ. ಯಾಕಂತಂದರೆ ಈ ಥರ ಮಾಡಿದಾಗ ಫುಲ್ ನೈಸಾಗಿ ನಮಗೆ ಫೀಲ್ ಆಗಬೇಕು. ಅಷ್ಟು ನೈಸ್ ಸ್ಮೂತ್ ಆದ್ರಷ್ಟೇ ನಮಗೆ ನೀರು ದೋಸೆ ಪರ್ಫೆಕ್ಟಾಗಿ ಬರೋದು. ಈ ಟಿಪ್ಸನ್ನು ನೀವು ಮರೆಯಲೇಬೇಡಿ. ನೋಡಿ, ಈಗ ಇನ್ನೊಂದು ರೌಂಡು ರುಬ್ಕೊಂಡಿದ್ದೇನೆ. ಈಗ ನೋಡಿ, ಫುಲ್ ನೈಸಾಗಿ ಬಂದಿದೆ. ಈ ಹದಕ್ಕೆ ನಾವಿದನ್ನ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ ಈ ಹಿಟ್ಟನ್ನು ಹಾಕೊತಾ ಇದ್ದೇನೆ. ನೀವು ರೈಸ್ ಜಾಸ್ತಿ ಇದ್ದರೆ ಬ್ಯಾಚ್ ಬೈ ಬ್ಯಾಚ್ ಕರೆಕ್ಟಾಗಿ ಪ್ರಪೋರ್ಷನ್ ಇಟ್ಕೊಂಡು ನೀವು ರುಬ್ಕೋಬಹುದು, ನೀರೆಲ್ಲ ನೋಡಿಕೊಂಡು. ಸ್ವಲ್ಪ ಅಂದರೆ ರೈಸ್ ಒಂದೇ ಲೋಟ ರೈಸ್ ಹಾಕಿರೋದ್ರಿಂದ 1 ಟೈಮ್ ನಾನು ಇದನ್ನ ರುಬ್ಕೊಂಡಿದ್ದೇನೆ. ಇವಾಗ ಮುಖ್ಯವಾಗಿ ಇದನ್ನ ಹದ ಮಾಡೋದು. ನೋಡಿ, ಅರ್ಧ ಲೋಟ ನೀರು ನಾವು ರುಬ್ಕೊಳ್ಳುವಾಗ ಹಾಕ್ಕೊಂಡಿದ್ದೇವೆ. ಇವಾಗ ಇದನ್ನ ಕಲಿಸೋದಕ್ಕೆ ಇನ್ನು 1.5 ಲೋಟ ನೀರನ್ನು ನಾವು ಸೇರಿಸ್ಕೋಬೇಕು. ಈಗ 1 ಲೋಟ ನೀರು ನಾನು ಹಾಕೊತಾ ಇದ್ದೇನೆ, ಮತ್ತು ಅರ್ಧ ಲೋಟ ನೀರು ಹಾಕೊತಾ ಇದ್ದೇನೆ. ಎಕ್ಸಾಕ್ಟಾಗಿ ನಾವು ರೈಸ್ ಎಷ್ಟು ತಗೊಳ್ತೀವೋ ರುಬ್ಕೊಳ್ಳುವಾಗ ಮತ್ತು ಹದ ಮಾಡುವಾಗ ಸೇರಿಸಿ ಎಲ್ಲ ಟೋಟಲಾಗಿ ನಮಗೆ 2 ಲೋಟ ನೀರು ಬೇಕಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ನೀವು ಎಕ್ಸ್ಪರ್ಟ್ ಆದರೆ ಯೂಶ್ವಲಾಗಿ ನಾವು ಇದಕ್ಕಿಂತಲೂ ಒಂದು ಚೂರು ತೆಳ್ಳಗೆ ಮಾಡ್ತೀವಿ, ಅಂದರೆ 2.25 ಲೋಟ ಅಥವಾ 2.5 ಲೋಟದಷ್ಟು ನೀರನ್ನು ಹಾಕೊತೀವಿ. ಆದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಮಾಡಿ ಅಂತಂದರೆ ನೀವು ಜಸ್ಟ್ 1 ಲೋಟ ರೈಸಿಗೆ ಟೋಟಲಾಗಿ 2 ಲೋಟ ನೀರನ್ನು ಉಪಯೋಗ ಮಾಡಬೇಕು. ಅಂದರೆ ರುಬ್ಬುವಾಗ ಮತ್ತು ಹದ ಮಾಡುವಾಗ ಸೇರಿಸ್ಕೊಂಡು, ಅದಕ್ಕಿಂತ ಜಾಸ್ತಿ ಬೇಡ. ಈ ಹದ ಪರ್ಫೆಕ್ಟ್ ಆಗಿದೆ. ಉಪ್ಪು ನಾವು ಆವಾಗಲೇ ಹಾಕ್ಕೊಂಡಿದ್ದೀವಿ, ಮತ್ತೆ ಉಪ್ಪು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದೋಸೆ ನೈಸಾಗಿ ಬರಬೇಕು. ಊರ ಕಡೆ ನಾವು ಮಾಡ್ತೀವಲ್ಲ ಮಂಗಳೂರಲ್ಲಿ, ಆ ಥರ ಅಂತಂದರೆ ನಿಮ್ಗೊಂದು ಟಿಪ್ಸನ್ನು ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ನಾವು ಕಬ್ಬಿಣದ ಕವಲಲ್ಲಿ ಅಂದರೆ ಈ ತೆಂಗಿನೆಣ್ಣೆನ ಹಚ್ಚಿಬಿಟ್ಟು ನೀರು ದೋಸೆ ಮಾಡ್ತಾಯಿದ್ವಿ, ಪರ್ಫೆಕ್ಟಾಗಿ ಬರ್ತಾಯಿತ್ತು. ಇವಾಗ ನಾನ್ ಸ್ಟಿಕ್ ತವದಲ್ಲಿ ನಾವು ಮಾಡುವಾಗ ಅದೇ ಟೆಕ್ಸ್ಚರ್ ಅದೇ ಫ್ಲೇವರ್ ಬೇಕು ಅಂತಂದರೆ ನೀವು ಈ ಹಿಟ್ಟಿಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆನ ಸೇರಿಸ್ಕೋಬೇಕು. ಒಂದು ವೇಳೆ ತೆಂಗಿನೆಣ್ಣೆ ಇಲ್ಲದಿದ್ದರೆ ಯಾವುದಾದ್ರೂ ನೀವು ಅಡುಗೆಗೆ ಬಳಸುವ ಎಣ್ಣೆನ 1 ಚಮಚದಷ್ಟು ಹಾಕ್ಕೊಳ್ಳಿ. ದೋಸೆ ನೈಸಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಾಡೋ ಅದಕ್ಕೆ ಇದೊಂದು ಸ್ವಲ್ಪ ಹಿಟ್ಟು ದಪ್ಪ ಅಂತ ಅನ್ನಿಸ್ತಿದೆ. ನಾನು ಮತ್ತೆ ಚೂರು ನೀರನ್ನು ಹಾಕೊತಾ ಇದ್ದೇನೆ, ಯಾಕಂತಂದರೆ ನಮಗೆ ಅಭ್ಯಾಸ ಇದೆ ಮಾಡಿ. ಸೊ ನೀವು ಮಾತ್ರ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಯಾಕಂತಂದರೆ ಕೆಲವೊಂದು ಸರಿ ನಾವು 1-2 ದೋಸೆ ಹಾಕಿದ ನಂತರ ಮತ್ತೊಂದು ಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಿಟ್ಟು ರೆಡಿ ಆಗಿದೆ. ಇವಾಗ ನೀರು ದೋಸೆನ ಹಾಕೊಳ್ಳೋಣ. ಈಗ ಒಂದು ಕಾವಲಿಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ನಾವು ಆ್ಯಕ್ಚುಲಾಗಿ ನೀರು ದೋಸೆನ ಒರಿಜಿನಲ್ ಆಗಿ ಮಾಡೋದು ಕೊಕೊನಟ್ ಆಯಿಲಲ್ಲಿ. ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್. ಆವಾಗಲೇ ಅಥೆಂಟಿಕ್ ಮಂಗಳೂರಿದು ಟೇಸ್ಟ್ ಅಥವಾ ಫ್ಲೇವರ್ ಏನಿರುತ್ತೆ ಅದು ಸಿಗುವಂಥದ್ದು. 1 ಸೌಟಷ್ಟು ಹಿಟ್ಟನ್ನು ತಗೋಬೇಕಾಗುತ್ತೆ. ನಿಮಗೆ ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ. ಪ್ರತಿ ಸರಿ ದೋಸೆಗೆ ನೀವು ಹಿಟ್ಟು ತಗೊಳ್ಳುವಾಗ, ಅಂದರೆ ಒಂದು ದೋಸೆ ಮಾಡಿ ಆದ ನಂತರ ಒಂದು ಸರಿ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಯಾಕಂತಂದರೆ ತಳದಲ್ಲಿ ಸೇರಿಕೊಳ್ಳುತ್ತೆ ಅದೊಂದರೆ ಗಟ್ಟಿಯಾಗಿ. ಸೊ ಆವಾಗ ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಹಿಟ್ಟನ್ನು ತಗೊಂಡು ದೋಸೆ ಮಾಡ್ತಾ ಇರಬೇಕು. ಸ್ವಲ್ಪ ಅಂದರೆ ಒಂದು ವೇಳೆ ತುಂಬ ದಪ್ಪ ಅಂತ ಅನಿಸಿದಾಗ ಚೂರು ನೀರನ್ನು ಹಾಕಿ ಮತ್ತೆ ಈ ಥರ ಕಲಿಸ್ಕೋಬೇಕು. ಇವಾಗ ದೋಸೆ ಹಾಕೊಳ್ಳೋಣ. ನೀರು ದೋಸೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ತವ ಕರೆಕ್ಟಾಗಿ ಕಾದಿರಬೇಕು. ಈ ಥರ ಒಂಚೂರು ಹಿಟ್ಟನ್ನು ನೀವು ಹಾರಿಸಿದಾಗ ಈ ಥರ ಆಗಬೇಕು. ಹಾಕೊಳ್ಳೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ನೋಡಿ ನಾವು ಚೆಲ್ಲಿ ಬಿಡುವಂಥದ್ದು. ಆಮೇಲೆ ಜಸ್ಟ್ ತವನ ಸ್ವಲ್ಪ ಟಿಲ್ಟ್ ಮಾಡ್ಕೋಬೇಕು. ಹೀಗೆ
ಮಿಡ್ಲಲ್ಲಿ ಗ್ಯಾಪ್ ಇದ್ದರೆ ಸ್ವಲ್ಪ ಫಿಲ್ ಮಾಡ್ಕೋಬೋದು. ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕು. ಜೊತೆ ಒಂದು ತಟ್ಟೆನ ಈ ಥರ ರೆಡಿ ಮಾಡ್ಕೊಳ್ಳಿ. ಹಿಂದೆ ನಾವು ಊರಲ್ಲಿ ಕುಡುಪು ಅಂತ ಅಂದರೆ ಸ್ವಲ್ಪ ತೂತು ಬರುತ್ತೆ, ಮರದ್ದು ಎಲ್ಲ ಇರ್ತಾ ಇತ್ತು, ಅಂದರೆ ಈ ನಾರದ್ದು ಯಾವುದೋ ಮಾಡ್ತಾಯಿದ್ರು, ಅದನ್ನ ಉಪಯೋಗ ಮಾಡ್ತಾಯಿದ್ವಿ. ಅದರಲ್ಲಿ ಫಸ್ಟ್ ದೋಸೆನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅನಂತರ ಫೋಲ್ಡ್ ಮಾಡಿರ್ತಾಯಿದ್ವಿ, ಯಾಕಂತಂದರೆ ಅಂಟ್ಕೋಬಾರ್ದು ಅಂತ. ಈಗ ನನಗೆ ನಮ್ಮ ಮನೇಲಿ ಅದು ಕುಡುಪು ಇಲ್ಲ, ಅದರಿಂದ ಒಂದು ತಟ್ಟೆನ ಈ ಥರ ಉಲ್ಟಾ ಹಾಕೊಳ್ಳಿ ನೀವು. ನೀರು ದೋಸೆ ಕಾಯಲಿಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ, ಜಸ್ಟ್ ಒಂದು 10 ಸೆಕೆಂಡ್ಸ್ ಒಳಗಡೆ ಕಾಯುತ್ತೆ. ನೋಡಿ ಹೇಗೆ ಪರ್ಫೆಕ್ಟಾಗಿ ನೀರು ದೋಸೆ ರೆಡಿಯಾಗಿದೆ ಅಂತ. ತುಂಬ ತೆಳ್ಳಗಿರುತ್ತೆ. ಜಾಗೃತೆಯಾಗಿ ಎತ್ತಿ ನಾವು ಆ ತಟ್ಟೆ ಮೇಲೆ ಹಾಕೋಬೇಕು. ಎಷ್ಟು ಕ್ಲೀನ್ ಆಗಿರುವಂಥ ತುತ್ತು ಆಗಿರುವಂಥ ನೀರು ದೋಸೆ ರೆಡಿಯಾಗಿದೆ. ಇದನ್ನ ಈ ಥರ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅಂದರೆ ಇನ್ನೊಂದು ದೋಸೆ ರೆಡಿ ಆಗುವಷ್ಟೊತ್ತಿಗೆ ಇದನ್ನ ಫೋಲ್ಡ್ ಮಾಡಿ ಇಟ್ಟರಾಯಿತು. ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಇದನ್ನ ನೋಡಿ ಹೀಗೆ ಫೋಲ್ಡ್ ಮಾಡಿದರೆ ಆಯಿತು. ಮಂಗಳೂರು ಸ್ಟೈಲ್ ಅಲ್ಲಿ ಮಾಡುವಂಥ ಪರ್ಫೆಕ್ಟಾಗಿರುವಂಥ ನೀರು ದೋಸೆ ರೆಡಿಯಾಗಿದೆ ನೋಡಿ. ಸೊ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಫೇಲ್ ಆಗದಾಗೆ 100% ಪರ್ಫೆಕ್ಟಾಗಿ ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂತಹ ನೀರು ದೋಸೆನ ನೀವು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನೊಂದು ಕಡಲೆದು ಗಸಿ ಕೂಡ ಮಾಡಿದ್ದೇನೆ, ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಅಂದರೆ ಇದು ಕೂಡ ನಮ್ಮ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥದ್ದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.